Yes, good morning, friends. This is Girisha. Today we are going to discussing one of the important topic in this chapter, that is the process of foreign trade. In the last class we discussed the process of export trade, but in this class we are going to know the process of import trade. As an importer, he wants to import the goods and services from some other countries. You should follow some of the steps. These steps can be discussed now. ಒಬ್ಬ ಆಮದುದಾರ ಯಾವೆಲ್ಲ ಹಂತಗಳ ಮೂಲಕ ಬೇರೆ ದೇಶಗಳಿಂದ ಸರಕು ಅಥವಾ ಸೇವೆಗಳನ್ನು ನಾವು ಆಮದು ಮಾಡಿಕೊಳ್ಬೇಕಾಗುತ್ತೆ ಅನ್ನೋದನ್ನು ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾವು ಯಾವ್ಯಾವ ಹಂತಗಳನ್ನು ಅವನು ನೋಡಬೇಕಾಗುತ್ತೆ ಅಂತಂದರೆ, ಮೊದಲನೇದಾಗಿ ದ ಪ್ರಾಸೆಸ್ ಆಫ್ ಇಂಪೋರ್ಟಲ್ಲಿ there are 5 steps in the process of importing the goods from some other countries. ಅದರಲ್ಲಿ ಮೊದಲನೇದಾಗಿ ಪ್ರಿಲಿಮಿನರೀಸ್, ಎರಡನೇದು ಎನ್ಕ್ವೈರಿಂಗ್ ಆ್ಯಂಡ್ ಪ್ಲೇಸಿಂಗ್ ದ ಇಂಡೆಂಟ್, ಮೂರನೇದು ಒಬ್ಟೈನಿಂಗ್ ದ ಫಾರಿನ್ ಎಕ್ಸ್ಚೇಂಜ್, ನಾಲ್ಕನೇದು ಅರೇಂಜಿಂಗ್ ಫಾರ್ ಪೇಮೆಂಟ್, ಐದನೇದು ಪೇಮೆಂಟ್ ಆಫ್ ಕಸ್ಟಮ್ಸ್ and taking delivery of goods. Let us discuss each topic in detail. First one, preliminaries. The importing the firm or an individual have to obtain the license and exporter code number from controller of exporter and imports. The firm can become an established importer by importing the goods it intends to import during the prescribed period. ಇಲ್ಲಿ ಇದರ ಅರ್ಥ ಏನಂದರೆ, ಪ್ರಿಲಿಮಿನರಿಯಾಗಿ ಮೊದಲು ಒಬ್ಬ ಇಂಪೋರ್ಟರ್ ಅಂದರೆ ಆಮದುದಾರ ಏನು ಮಾಡಬೇಕಾಗುತ್ತೆ, ಒಂದು ಲೈಸೆನ್ಸ್ನ ತೊಗೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ಅವನು ಇಂಪೋರ್ಟರ್ ಆ್ಯಂಡ್ ಎಕ್ಸ್ಪೋರ್ಟರ್ ಕೋಡ್ನ ತೊಗೋಬೇಕಾಗುತ್ತೆ. ಈ ಕೋಡನ್ನ ನಾವು ಕಂಟ್ರೋಲರ್ ಆಫ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸಿಂದ ನಾವು ಪಡಿಬೇಕಾಗುತ್ತೆ. ಇದು ಮೊದಲನೇ ಹಂತ. ಒಬ್ಬ ಇಂಪೋರ್ಟರು ಗೂಡ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೋಬೇಕಾಗ ಮೊದಲನೇ ಹಂತ ಯಾವುದಂದರೆ, ಪ್ರಿಲಿಮಿನರಿಯಾಗಿ ಯು ಶುಡ್ ಒಬ್ಟೈನ್ ದ ಲೈಸೆನ್ಸ್ ಆ್ಯಂಡ್ ಇಂಪೋರ್ಟರ್ ಆ್ಯಂಡ್ ಎಕ್ಸ್ಪೋರ್ಟರ್ ಕೋಡ್ ಫ್ರಮ್ ಕಂಟ್ರೋಲರ್ ಆಫ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್. ಇದು ಮೊದಲನೇ ಸ್ಟೇಜ್ ಆಗಿ. ದಿಸ್ ಇಸ್ ದ ಫಸ್ಟ್ ಸ್ಟೇಜ್ ಆಫ್ ಎನ್ ಇಂಪೋರ್ಟರ್. ಬಿಫೋರ್ ಇಂಪೋರ್ಟಿಂಗ್ ದ ಗೂಡ್ ಯು ಶುಡ್ ಒಬ್ಟೈನ್ ದ ಲೈಸೆನ್ಸ್ ಆ್ಯಂಡ್ ಇಂಪೋರ್ಟರ್ ಆ್ಯಂಡ್ ಎಕ್ಸ್ಪೋರ್ಟರ್ ಕೋಡ್ ನಂಬರ್. ಸೆಕೆಂಡ್ ಒನ್, ಎನ್ಕ್ವೈರಿಂಗ್ ಆ್ಯಂಡ್ ಪ್ಲೇಸಿಂಗ್ ದ indent. Enquiring and placing the indent. So after obtaining the license and importer and exporter code, as an importer you should inquire the various exporter regarding their availability of goods or services. You would like to import. The importer at this stage asks the exporter to send the ಇನ್ವಾಯ್ಸ್. ನಾವು ಲಾಸ್ಟ್ ಕ್ಲಾಸಲ್ಲಿ ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ ಅಂತ ನಾನು ಹೇಳಿದ್ದೆ. ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ ಅಂತಂದರೆ, ಎಕ್ಸ್ಪೋರ್ಟರು ಇಂಪೋರ್ಟರ್ಗೆ ಅವೈಲಬಿಲಿಟಿ ಆಫ್ ಗೂಡ್ಸ್ಗಳ ಬಗ್ಗೆ ಕಳಿಸುವಂಥದ್ದು ಒಂದು ಮಾಹಿತಿಯನ್ನು ನಾವು ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ ಇಂಪೋರ್ಟರ್ ಏನು ಮಾಡಬೇಕಾಗುತ್ತೆ, ಎಕ್ಸ್ಪೋರ್ಟರಿಂದ ಇನ್ವಾಯ್ಸ್ನ ಕಳಿಸ್ಕೊಡಿ ಅಂತೇಳಿ ರಿಕ್ವೆಸ್ಟ್ ಕಳಿಸ್ಬೇಕಾಗುತ್ತೆ. ಇಟ್ಸ್ ನಥಿಂಗ್ ಬಟ್ ಇಂಪೋರ್ಟರ್ ಆಸ್ಕ್ ದ ಎಕ್ಸ್ಪೋರ್ಟರ್ ಟು ಸೆಂಡ್ ಇನ್ವಾಯ್ಸ್. ಈ ಇನ್ವಾಯ್ಸಲ್ಲಿ ಏನೇನಿರುತ್ತೆ ಅಂತೇಳಿ ನಾನು ಕಳೆದ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಇದು ನೆನಪಿಸೋದಾದರೆ ಇಲ್ಲಿ ಏನೇನಿರುತ್ತೆ ಅಂದರೆ, ಗೂಡ್ಸ್ನ ಒಂದು ನೇಚರ್ ಇರುತ್ತೆ, ಗೂಡ್ಸ್ನ ಕ್ವಾಲಿಟಿ ಇರುತ್ತೆ, ಗೂಡ್ಸ್ನ ಕ್ವಾಂಟಿಟಿ ಇರುತ್ತೆ, ಅದರ ಪ್ರೈಸ್ ಇರುತ್ತೆ, ಮತ್ತು ಸೇಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಇಷ್ಟೆಲ್ಲ ಅಂಶಗಳು ಇರುವಂಥ ಒಂದು ಸ್ಟೇಟ್ಮೆಂಟ್ನ ನಾವು ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ ಅಂತೇಳಿ ಕರಿತೀವಿ. ಆ ಒಂದು ಇನ್ವಾಯ್ಸ್ನ ಇಂಪೋರ್ಟರು ಎಕ್ಸ್ಪೋರ್ಟರ್ಸಿಂದ ತರಿಸ್ಕೋಬೇಕಾಗುತ್ತೆ ಅಂತ. ನೆಕ್ಸ್ಟ್, ದ ಇಂಪೋರ್ಟರ್ಸ್ ಮೇ ಅಕ್ಸೆಪ್ಟ್ ದ ಇನ್ವಾಯ್ಸ್ ಆ್ಯಂಡ್ ಸೆಂಡ್ ದ ಇಂಡೆಂಟ್ ಟು ದ ಎಕ್ಸ್ಪೋರ್ಟರ್. ಸೊ ಒನ್ಸ್ ದ ಇನ್ವಾಯ್ಸ್ ಈಸ್ ಅಕ್ಸೆಪ್ಟೆಡ್ ಬೈ ದ ಇಂಪೋರ್ಟರ್, ಈ ಹ್ಯಾಸ್ ಟು ಸೆಂಡ್ ದ ಇಂಡೆಂಟ್ ಟು ದ ಎಕ್ಸ್ಪೋರ್ಟರ್. ಈಗ ನಮಗೆ ನಾವು ತರಿಸ್ಕೊಂಡಂಥ ಇನ್ವಾಯ್ಸು ನಮಗೆ ಒಪ್ಪಿಗೆ ಆಗಿದೆ ಅಂದರೆ, ಇಫ್ ವಿ ಆರ್ ಇಂಟ್ರೆಸ್ಟೆಡ್ ಟು ಇಂಪೋರ್ಟ್ ದ ಗೂಡ್ಸ್ ಫ್ರಮ್ ದ ಪರ್ಟಿಕ್ಯುಲರ್ ಎಕ್ಸ್ಪೋರ್ಟರ್, ನಾವೇನು ಮಾಡಬೇಕಾಗುತ್ತೆ, ಇಂಡೆಂಟ್ನ ಕಳಿಸ್ಕೊಡ್ಬೇಕಾಗುತ್ತೆ. ಇಂಡೆಂಟ್ ಕಳಿಸಿದ್ದೀವಿ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ದ ಆರ್ಡರ್ ಇಸ್ ಕನ್ಫರ್ಮ್ಡ್ ಅಂತ. ಸೊ ಇಂಡೆಂಟ್ ಕಳಿಸಿದ್ದೀವಿ ಅಂದರೆ ನಮಗೆ ಆರ್ಡರ್ ಒಪ್ಪಿಗೆ ಆಗಿದೆ, ನಮ್ಗೆ ಈ ರೀತಿಯಾಗಿರುವಂಥ ಮೆಟೀರಿಯಲ್ನ ಅಥವಾ ಒಂದು ಗೂಡ್ಸ್ನ ನಮಗೆ ಕಳಿಸ್ಕೊಡಿ ಅಂತ ನಾವು ಅವ್ರಿಗೆ ಆರ್ಡರ್ ಮಾಡಿದಾಗುತ್ತೆ. ದ ನೆಕ್ಸ್ಟ್ ಸ್ಟೆಪ್ ಈಸ್ obtaining the foreign exchange.
ಸೊ ಫಾರಿನ್ ಎಕ್ಸ್ಚೇಂಜ್ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಕು. ನಾನು ಮುಂದಿನ ಕ್ಲಾಸಲ್ಲಿ ಇದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಷನ್ ಮಾಡ್ತೀವಿ. ಸೊ ತಿಳ್ಕೊಳ್ಳೋದಾದರೆ ಫಾರಿನ್ ಎಕ್ಸ್ಚೇಂಜ್ ಅಂತಂದರೆ ಇಟ್ಸ್ ಎ ಕರೆನ್ಸಿ ಆಫ್ ಒನ್ ಕಂಟ್ರಿ, ದ ಕರೆನ್ಸಿ ಆಫ್ ಒನ್ ಕಂಟ್ರಿ converted into some other country's currencies ಅಂತ. ಇಟ್ಸ್ ಅ ಕರೆನ್ಸಿ ಆಫ್ ಒನ್ ಕಂಟ್ರಿ, ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಸಮ್ ಅದರ್ ಕಂಟ್ರೀಸ್ ಕರೆನ್ಸೀಸ್ ಅಂತ. ಸೊ ಇಲ್ಲಿ ನಾವು ಕರೆನ್ಸಿನ ಏನು ಮಾಡ್ತೀವಿ, ಫಾರಿನ್ ಎಕ್ಸ್ಚೇಂಜಲ್ಲಿ ನಾವು ಪೇಮೆಂಟ್ ಮಾಡಬೇಕಾಗುತ್ತೆ. ಈಗ ಲೈಕ್ ಇಂಪೋರ್ಟರ್ನಿಂದ ಗೂಡ್ಸ್ನ ತರಿಸ್ಕೊತೀವಿ ಅಂದರೆ ಎಕ್ಸ್ಪೋರ್ಟರಿಂದ ನಾವು ಅವ್ರಿಗೆ ಪೇಮೆಂಟು ಫಾರಿನ್ ಎಕ್ಸ್ಚೇಂಜಸಲ್ಲಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಕರೆನ್ಸಿನ ಏನು ಮಾಡಿ ಕನ್ವರ್ಟ್ ಮಾಡಬೇಕು, ಫಾರಿನ್ ಕರೆನ್ಸಿಯಾಗಿ, ಅಂದರೆ ಅವ್ರಿಗೆ ನೆಸೆಸಿಟಿ ಇರುವಂಥ ಕರೆನ್ಸಿ ಯಾವ್ದು ಬೇಕಾಗಿದೆಯೋ ಆ ಕರೆನ್ಸಿಗೆ ನಾವು ಕನ್ವರ್ಟ್ ಮಾಡಿಕೊಡ್ಬೇಕಾಗುತ್ತೆ ಅಂತ. ಸೊ ದಟ್ ಈಸ್ the importer after sending the indent has to procure the required foreign exchange from the exchange control department of ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ನಾವು ಇದನ್ನು ಎಲ್ಲಿಂದ ಕಲೆಕ್ಟ್ ಮಾಡ್ಬೋದು ಅಂತಂದರೆ RBI ಇಂದ ನಾವೇನು ಮಾಡ್ಕೋಬೇಕಾಗುತ್ತೆ, ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಟ್ ದ ಟೈಮ್ ಆಫ್ ದ ಕಲೆಕ್ಟಿಂಗ್ ಆಫ್ ದಿಸ್ ಫಾರಿನ್ ಎಕ್ಸ್ಚೇಂಜ್, ಆ್ಯಸ್ ಎನ್ ಎಕ್ಸ್ಪೋರ್ಟರ್ ಹ್ಯಾಸ್ ಟು ಪ್ರೊಡ್ಯೂಸ್ ದ ಇಂಪೋರ್ಟ್ಸ್ ಆ್ಯಂಡ್ prescribed form for securing the foreign exchange which is needed to pay the import of goods. ನಾನು ಆಲ್ರೆಡಿ ಹೇಳಿದಾಗೆ ನಾವು ಪೇಮೆಂಟ್ ಇಲ್ಲಿ ಯಾವ ಮಾಡಲ್ ಮಾಡಬೇಕಾಗುತ್ತೆ, ಫಾರಿನ್ ಎಕ್ಸ್ಚೇಂಜಸಲ್ಲಿ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು US ಇಂದ ಗೂಡ್ಸ್ನ ತರಿಸ್ಕೊಳ್ತಿದ್ದೀರ ಅಂದರೆ ನಾವು ಡಾಲರಲ್ಲೇ ಪೇಮೆಂಟ್ ಮಾಡಬೇಕಾಗುತ್ತೆ, ಅವ್ರು ರೂಪಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಆ ಒಂದು ಕಾರಣಕ್ಕೆ ನಾವು ಫಾರಿನ್ ಎಕ್ಸ್ಚೇಂಜ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಂತ. ನೆಕ್ಸ್ಟ್ ದ ಫೋರ್ತ್ ಸ್ಟೆಪ್ ಈಸ್ ಅರೇಂಜಿಂಗ್ ಫಾರ್ ಪೇಮೆಂಟ್. ಆಫ್ಟರ್ ಕಲೆಕ್ಟಿಂಗ್ ಆಫ್ foreign exchange, as an importer is make an arrangement to pay the payment to the imports of goods. ನಾವು ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ಕಲೆಕ್ಟ್ ಆದಮೇಲೆ ಏನು ಮಾಡಬೇಕು, ಪೇಮೆಂಟ್ ಮೋಡ್ ಬಗ್ಗೆ ನಾವು ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ ಅಂತ. ಐದರ್ ಮೇ ಬಿ ಪೇಮೆಂಟ್ನ ನೀವು ಲೆಟರ್ ಆಫ್ ಕ್ರೆಡಿಟಲ್ಲಿ ಮಾಡ್ತಿರೋ, ಅಥವಾ ನೀವು ಯಾವ ರೀತಿಯಾಗಿ ಮಾಡ್ತೀರಾ ಅಂದರೆ ಬೇಸ್ಡ್ ಆನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಫ್ ದ ಸೇಲ್. ನಾನು ಏನು ಹೇಳಿದೆ, ಪ್ರೊಫಾರ್ಮ್ ಆಫ್ ಇನ್ವಾಯ್ಸಲ್ಲಿ ನಾವು ಹೇಳಿರ್ತೀವಿ ಟರ್ಮ್ಸ್ ಆಫ್ ಕಂಡೀಷನ್ಸ್ ಆಫ್ ಪೇಮೆಂಟ್ ಅಂತೇಳಿ. ಸೊ ಆ ಕಂಡೀಷನ್ ಯಾವ ರೀತಿ ಆಗಿದೆಯೋ ಅದ್ರ ಪ್ರಕಾರ ನಾವು ಲೆಟರ್ ಆಫ್ ಕ್ರೆಡಿಟಲ್ಲೋ ಅಥವಾ ಥ್ರೂ ದ ಇಂಪೋರ್ಟರ್ ಆ್ಯಂಡ್ ಎಕ್ಸ್ಪೋರ್ಟರ್ ಬ್ಯಾಂಕ್ಗಳ ಮೂಲಕನೋ ನಾವು ಅದನ್ನು ಪೇಮೆಂಟ್ ಮಾಡಬೇಕಾಗುತ್ತೆ ಅಂತ. ಆ್ಯಂಡ್ ಲಾಸ್ಟ್ ಸ್ಟೆಪ್ ಈಸ್ ಆಫ್ಟರ್ ಮೇಕಿಂಗ್ ದ ಪೇಮೆಂಟ್ ಟು ದ ಇಂಪೋರ್ಟ್ಸ್ ಆಫ್ ಗೂಡ್ಸ್, ಆ್ಯಸ್ ಎನ್ ಇಂಪೋರ್ಟರ್ ಟು ಪೇ ಫಾರ್ ದ ಕಸ್ಟಮ್ ಡ್ಯೂಟೀಸ್ ಇಫ್ ಇಟ್ ಇಸ್ ನೆಸೆಸರಿ. ಸೊ ನೀವು ಗೂಡ್ಸ್ನ ತರಿಸ್ಕೊಂಡಾದ್ಮೇಲೆ ನಾವು ಅಮೌಂಟ್ಗೆ ಪೇಮೆಂಟ್ ಮಾಡ್ಕೊತೀವಿ. ಪೇಮೆಂಟ್ ಆದಮೇಲೆ ಅವ್ರು ಗೂಡ್ಸ್ನ ನಮಗೆ ಕಳಿಸ್ಕೊಟ್ಟು ಆದಮೇಲೆ ನಾವೇನು ಮಾಡಬೇಕಾಗುತ್ತೆ, ಅವ್ರಿಗೆ ಪೇಮೆಂಟ್ನ ಮಾಡಬೇಕಾಗುತ್ತೆ ಅಂತ. ಸೊ ಪೇಮೆಂಟ್ ಮಾಡುವಾಗ ಪೇಮೆಂಟ್ ಮಾಡ್ತೀರಾ, ಪೇಮೆಂಟ್ ಆದಮೇಲೆ ನಾವು ಗೂಡ್ಸನ್ನ ತೊಗೋಬೇಕಾಗುತ್ತೆ ಅಂತ. ಸೊ ಪೇಮೆಂಟ್ ಅಟ್ ದ ಟೈಮ್ ಆಫ್ ರಿಸೀವಿಂಗ್ ಆಫ್ ದ ಗೂಡ್ಸ್ ಆರ್ ಅಟ್ ದ ಟೈಮ್ ಆಫ್ ಟೇಕಿಂಗ್ ಅ ಡೆಲಿವರಿ ಆಫ್ ದ ಗೂಡ್ಸ್, ಆ್ಯಸ್ ಎನ್ ಇಂಪೋರ್ಟರ್ ಹ್ಯಾವ್ ಟು ಪೇ ದ ಕಸ್ಟಮ್ ಡ್ಯೂಟೀಸ್ ಟು ದ ಕನ್ಸರ್ನ್ಡ್ ಅಥಾರಿಟಿ. ಸೊ ನಾವಿಲ್ಲಿ ಗೂಡ್ಸ್ನ ತೊಗೊಳ್ಳೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಾಗುತ್ತೆ, ಕಸ್ಟಮ್ ಡ್ಯೂಟಿನ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಆ್ಯಸ್ ಪರ್ ದ regulation of the government, so we have to pay the custom duty to the custom office. ಸೊ ನಾವು ಕಸ್ಟಮ್ ಡ್ಯೂಟೀಸ್ನ ಪೇಮೆಂಟ್ ಮಾಡಿದ್ಮೇಲೆ ನಾವೇನು ಮಾಡಬೇಕಾಗುತ್ತೆ, ಗೂಡ್ಸ್ನ ಡೆಲಿವರಿ ತೊಗೋಬೇಕಾಗುತ್ತೆ ಅಂತ. ಸೊ ದೀಸ್ ಆರ್ ಆಲ್ ದ ಸ್ಟೆಪ್ಸ್ ಫಾಲೋಡ್ ಬೈ ಅ ಇಂಪೋರ್ಟರ್ ವೈಲ್ ಇಂಪೋರ್ಟಿಂಗ್ ಆಫ್ ಗೂಡ್ಸ್ ಫ್ರಮ್ ಸಮ್ ಅದರ್ countries. Okay, thank you.